ಅಮೆಜಾನ್ ಕಂಪನಿಗೆ ಬರೋಬ್ಬರಿ 30 ಕೋಟಿ ರೂಪಾಯಿ ವಂಚಿಸಿದ್ದ ಆರೋಪಿಗಳನ್ನು ಮಂಗಳೂರಿನ ಊರ್ವ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನ ರಾಜ್ಯದ ಧೋಪುರ್ ಜಿಲ್ಲೆಯ ನಿವಾಸಿ ರಾಜ್ಕುಮಾರ್ ಮೀನಾ, ಕರೌಲಿ ಜಿಲ್ಲೆಯ ಸುಭಾಷ್ ಗುರ್ಜರ್ ಬಂಧಿತರು. ಆರೋಪಿಗಳು ಅಮೆಜಾನ್ನಲ್ಲಿ ವಿವಿಧ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಆರ್ಡರ್ ಮಾಡುತ್ತಿದ್ದರು. ವಸ್ತುಗಳ ಡೆಲಿವರಿ ಪಡೆಯಲು ಟೈರ್ ಟು ಸಿಟಿ ಲೊಕೇಶನ್ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಬುಕ್ ಮಾಡಿದ ವಸ್ತುಗಳನ್ನು ಡೆಲಿವರಿ ಪಡೆಯಲು ಆರೋಪಿಗಳು ವಿಮಾನದಲ್ಲಿ ಹೋಗುತ್ತಿದ್ದರು. ವಸ್ತುವಿನ ಬಾಕ್ಸ್ ಮೇಲಿನ ಟ್ರ್ಯಾಕಿಂಗ್ ಐಡಿಯನ್ನು ಅದಲು ಬದಲು ಮಾಡಿ ಅಮೆಜಾನ್ ಸಂಸ್ಥೆಗೆ ವಂಚಿಸುತ್ತಿದ್ದರು. ಸುಳ್ಳು ವಿವರ ನೀಡಿದ ಆರೋಪಿಗಳು ಅಮಿತ್ ಎಂಬ ಹೆಸರಿನಲ್ಲಿ ದುಬಾರಿ ದರದ 2 ಸೋನಿ ಕ್ಯಾಮೆರಾ ಹಾಗೂ ಇತರ 10 ಸಾಮಗ್ರಿಗಳನ್ನು ಬಿಜೈನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ವಿಳಾಸಕ್ಕೆ ಸೆಪ್ಟೆಂಬರ್ 21ರಂದು ತರಿಸಿಕೊಂಡಿದ್ದರು. ರಾಜ್ಕುಮಾರ್ ಮೀನಾ ಆ ಸಾಮಗ್ರಿಗಳನ್ನು ಪಡೆದುಕೊಂಡು ವಿತರಕ ಸಿಬ್ಬಂದಿಗೆ OTP ನೀಡಿದ್ದ. ಈ ವೇಳೆ ಸುಭಾಷ್ ಗುರ್ಜರ್ ಡೆಲಿವರಿ ಸಿಬ್ಬಂದಿಯ ಗಮನವನ್ನು ಬೇರೆಡೆ ಸೆಳೆದು ಸೋನಿ ಕ್ಯಾಮ್ರಾವಿದ್ದ ಬಾಕ್ಸ್ ಸ್ಟಿಕ್ಕರ್ಗಳನ್ನು ತೆಗೆದು ಬೇರೆ ಸಾಮಗ್ರಿಗಳಿದ್ದ ಬಾಕ್ಸ್ಗೆ ಅಂಟಿಸಿದ್ದ. ರಾಜ್ಕುಮಾರ್ ತಪ್ಪು OTP ನೀಡಿ ಸಾಮಗ್ರಿ ವಿತರಣೆ ಪ್ರಕ್ರಿಯೆ ತಕ್ಷಣ ಪೂರ್ಣಗೊಳ್ಳದಂತೆ ಕಾಲಹರಣ ಮಾಡಿದ್ದ. ನಂತರ ಸಾಮಗ್ರಿಗಳನ್ನು ಮರುದಿನ ಸ್ವೀಕರಿಸುವುದಾಗಿ ಡೆಲಿವರಿ ಸಿಬ್ಬಂದಿಗೆ ತಿಳಿಸಿದ್ದ. ನಂತರ ಸೋನಿ ಕ್ಯಾಮ್ರಾದ ಆರ್ಡರ್ ರದ್ದುಪಡಿಸಿ ಬೇರೆ ಸಾಮಗ್ರಿ ಮಾತ್ರ ಪಡೆದುಕೊಂಡಿದ್ದ. ಅದರ ಮೂಲಕ ಸೋನಿ ಕ್ಯಾಮ್ರಾ ಅವರ ಕೈ ಸೇರಿತ್ತು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅಮೆಜಾನ್ ವಿತರಣಾ ಪಾಲುದಾರರಾದ ಮಹೇಂದ್ರ ಲಾಜಿಸ್ಟಿಕ್ನವರು ಬಾಕ್ಸ್ಗಳನ್ನು ಪರಿಶೀಲಿಸಿದಾಗ ಸ್ಟಿಕ್ಕರ್ಗಳಲ್ಲಿ ವ್ಯತ್ಯಾಸ ಇರುವುದು ಗೊತ್ತಾಗಿತ್ತು. ಅಮೆಜಾನ್ ಸಂಸ್ಥೆಗೆ ಈ ವಿಚಾರ ತಿಳಿಸಿದ್ದರು. ಆರೋಪಿಗಳು ಇದೇ ಮಾದರಿಯಲ್ಲಿ ಬೇರೆ ರಾಜ್ಯಗಳಲ್ಲೂ ವಂಚನೆ ಮಾಡಿರುವ ಸಾಧ್ಯತೆ ಇದೆ. ಅವರು ಅಮೆಜಾನ್ನಲ್ಲಿ ಸಾಮಗ್ರಿ ಖರೀದಿ ವಿಧಾನವನ್ನು ಆಧರಿಸಿ ಅದರ ಮೇಲೆ ಊರ್ವ ಠಾಣೆಯಲ್ಲಿ ಪೊಲೀಸರು ನಿಗಾ ಇಟ್ಟಿದ್ದರು. ಆರೋಪಿಗಳು ರಾಜ್ಯವನ್ನು ತೊರೆಯಲು ಸಿದ್ಧತೆ ನಡೆಸಿದಾಗ ಬಂಧಿಸಿದ್ದಾರೆ ಎಂದು ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ. 2024ರಲ್ಲಿ ಇವರ ವಿರುದ್ಧ 12 ಪ್ರಕರಣಗಳು ದೇಶದ ವಿವಿಧ ಕಡೆ ದಾಖಲಾಗಿವೆ. ನಮ್ಮ ಮಾಹಿತಿಯ ಪ್ರಕಾರ ಅಂದಾಜು 1.5 ಕೋಟಿಯಷ್ಟು ಸಾಮಗ್ರಿಗಳನ್ನು ಕಳ್ಳತನ ಮಾಡಿದ್ದಾರೆ. ಆದರೆ ಅಮೆಜಾನ್ ಅಧಿಕಾರಿಗಳು 20ರಿಂದ 30 ಕೋಟಿ ಸಾಮಗ್ರಿ ಕಳ್ಳತನ ಆಗಿರುವ ಬಗ್ಗೆ ತಿಳಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟೇ ಪ್ರಕರಣ ದಾಖಲಾಗಬೇಕಷ್ಟೇ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ದುಬಾರಿ ಬೆಲೆಯ ವಸ್ತುಗಳನ್ನು ಸೆಕೆಂಡ್ ಹ್ಯಾಂಡ್ಗೆ ಮಾರಾಟ ಮಾಡುತ್ತಿದ್ದರು. ಐಟಮ್ ರಿಟರ್ನ್ ಆದ ಬಳಿಕ ಆರ್ಡರ್ಗೆ ಬಳಸಿದ ಸಿಮ್ ಕಿತ್ತೇಸುತ್ತಿದ್ದರು. ವಸ್ತು ಅಮೆಜಾನ್ ಗೋಡೌನ್ ತಲುಪಿದ ಬಳಿಕ ವಂಚನೆ ಬೆಳಕಿಗೆ ಬರುತ್ತಿತ್ತು.